ನಿಮ್ಮೆಲ್ಲರ ಧ್ವನಿಯಾಗಿ ಆ ಒಂದು ವಿಧಾನಸೌಧದಲ್ಲಿ ಕೆಲಸಕ್ಕೆ ಮಾಡುವಂತ ಅನುವು ಮಾಡಿಕೊಡ್ಬೇಕು. ಎಲ್ರಿಗೂ ಕೂಡ ವಂದನೆಗಳು. ಸ್ಥಳೀಯರಾದ ರಮಾನಾಯಣ ಶೆಟ್ಟಿ ಅವರಿದ್ದಾರೆ. ಈಗ ಈ ಸರ್ಕಾರದ ವೈಫಲ್ಯಗಳು ಹಾಗೂ ನಗರ ಪಾಲಿಕೆ ವೈಫಲ್ಯಗಳನ್ನು ಇಲ್ಲಿ ಬಿಡಿಸಲು ಹೇಳಲಿದ್ದಾರೆ ನಮ್ಮ ಸಂಜಯ್ ಪ್ರಭುಗಳು. बोलो भारत माता के ಸರ್ಕಾರ ಬದಲಿಸಿ ಸರ್ಕಾರ ಬದಲಿಸಿ ಬಂಧುಗಳೇ, ನಾಡ್ದು ಶನಿವಾರ ಮೇ 12ನೇ ತಾರೀಕಿರಂದು ಕರ್ನಾಟಕದಲ್ಲಿ ಈ ಕರಾವಳಿಯಲ್ಲಿ ಸುನಾಮಿ ಅಲೆ ಬರಲಿದೆ. ನಮ್ಮ ಕಾಂಗ್ರೆಸ್ಸಿನ 8 ಸ್ಥಾನಗಳನ್ನು ಕಳೆದುಕೊಂಡು ಭಾರತೀಯ ಜನತಾ ಪಾರ್ಟಿಯು ತನ್ನ 8 ಸ್ಥಾನಗಳನ್ನು ವಶಪಡಿಸಿಕೊಂಡು ಕರ್ನಾಟಕದಲ್ಲಿ ಬಿಎಸ್ ಯಡಿಯೂರಪ್ಪರ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸರ್ಕಾರವನ್ನು ರಚಿಸಲಿದೆ. ಬಂಧುಗಳೇ, ಕಳೆದ 5 ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವ ಸ್ಥಿತಿ ಇದೆ ಎಂದು ನಿಮಗೆ ಗೊತ್ತಿರಬಹುದು. ಬಂಧುಗಳೇ, ಸಿದ್ದರಾಮಯ್ಯರ ಸರ್ಕಾರ ಯಾವ ರೀತಿ ನಮ್ಮನ್ನು ನಡೆದುಕೊಂಡಿದೆ, ಯಾವ ರೀತಿ ನಮ್ಮ ಮೇಲೆ ಹೇರಿದೆ ಎಂದು ಗೊತ್ತಿರಬಹುದು. ನಮ್ಮ ಅಧಿಕಾರಿ ವರ್ಗದವರನ್ನು ದುರ್ಬಲಕೆ ಮಾಡಿಕೊಂಡು ಲೋಕಾಯುಕ್ತವನ್ನು ನಿಲ್ಲಿಸಿ ಎಲ್ಲಾ ವಿಷಯದಲ್ಲಿಯೂ ಕೂಡ ತಮ್ಮ ಜವಾಬ್ದಾರಿತವಾದ ಸ್ಥಾನದಲ್ಲಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲಾ ಕರ್ನಾಟಕದ ಜನತೆಗೆ ಅನ್ಯಾಯವನ್ನು ಮಾಡಿದ್ದಾರೆ. ಬಂಧುಗಳೇ, ನಮ್ಮ ಮಂಗಳೂರು ನಗರ ದಕ್ಷಿಣದಿಂದ JR ಲೋಬೋ ಅವರಿಗೆ 5 ವರ್ಷಗಳ ಮುಂಚೆ ಶಾಸಕರಾಗಿ ಇದೇ ಕ್ಷೇತ್ರದಿಂದ ಆಯ್ಕೆ ಮಾಡಲಾಯಿತು. ಬಂಧುಗಳೇ, ನಮ್ಮ JR ಲೋಬೋ ಅವರು ತನ್ನ ಸಾಧನೆಗಾಗಿ ತನ್ನ ಒಂದು ಪುಸ್ತಕವನ್ನು ತನ್ನ ಮನೆಗಳಿಗೆಲ್ಲ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಈ ಸ್ಥಾನದಲ್ಲಿ ಏನಿದೆ ಅಂದ್ರೆ, ಆ ಪುಸ್ತಕದಲ್ಲಿ ಅವರು ಏನು ಬರೆದಿದ್ದಾರೆ ಅಂತ ಕೇಳಿದ್ರೆ, ಎಲ್ಲಾ ಕಡೆ ರಸ್ತೆಗಳನ್ನು ನಾನು ಮಾಡಿದೆ, ಎಲ್ಲಾ ಸರ್ಕಲ್ಗಳನ್ನು ನಾನು ಅಭಿವೃದ್ಧಿ ಮಾಡಿದೆ, ಈ ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಬಂಧುಗಳೇ, ನೀವು ನೋಡಿರಬಹುದು, ಜನರು ನೋಡ್ತಾರೆ ಎಷ್ಟು ಮಂಗಳೂರು ಅಭಿವೃದ್ಧಿ ಆಗಿದೆ ಅಂತ. ನಮ್ಮ JR ಲೋಬೋ ಅವರು ಆಯುಕ್ತರಾಗಿ ಸೇವೆ ಸಲ್ಲಿಸುತ್ತಿರುವಾಗ ಅವರಿಗೆ ಆಯುಕ್ತರ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ರಾಜಕೀಯಕ್ಕೆ ದುರುಡುತ್ತಾರೆ. ಮತ್ತೆ ಹೇಳ್ತಾರೆ, ನನಗೆ ಇನ್ನೂ ಒಳ್ಳೆಯ ಸೇವೆಯನ್ನು ಮಾಡಬೇಕು, ನಾನು ಆಯುಕ್ತನಾಗಿದ್ದಾಗ ನನಗೆ ಸೇವೆ ಮಾಡಲಿಕ್ಕೆ ಆಗುದಿಲ್ಲ, ನಾನು ಶಾಸಕನಾಗಿ ನಿಮ್ಮ ಮಂಗಳೂರನ್ನು ದಕ್ಷಿಣವನ್ನು ನಾನು ಅಭಿವೃದ್ಧಿ ಪಡಿಸುತ್ತೇನಂತ ಎಲ್ಲರ ಕಡೆ ತನ್ನ ಭಾಷಣದಲ್ಲಿ ಹೇಳುತ್ತಾರೆ. ತನ್ನ ಆಶ್ವಾಸನೆಯನ್ನು ಕೊಟ್ಟ ನಂತರ ಮಂಗಳೂರಿನ ಮಹಾಜನತೆ ಅವರನ್ನು ಚುನಾಯಿತರಾಗಿ ಶಾಸಕರನ್ನಾಗಿ ಆಯ್ಕೆ ಮಾಡುತ್ತಾರೆ. ಬಂಧುಗಳೇ, ಈ ಶಾಸಕರಾಗಿ ಆಯ್ಕೆಯಾದ ಕೂಡಲೇ ಇವರು ಮಾಡಿದ ಮೊಟ್ಟ ಮೊದಲ ಕೆಲಸ, ಎಲ್ಲಾ ಕಡೆ ಜಿಲ್ಲೆಯಲ್ಲಿ ಮರಳು ಮಾಫಿಯಾ ಇದ್ರೆ ಇಲ್ಲಿ ನೀರಿನ ಮಾಫಿಯಾವನ್ನು ಶುರು ಮಾಡ್ತಾರೆ. ಮಳೆಗಾಲದಲ್ಲಿ ವಾರದಲ್ಲಿ 4 ದಿನ ನೀರು ಕೊಟ್ಟು ಒಳಗಿದ್ದ ಎಲ್ಲಾ ಟ್ಯಾಂಕರುಗಳಿಂದ ನೀರನ್ನು ತರ್ತಾರೆ. ಈ ಟ್ಯಾಂಕರ್ ಮಾಫಿಯಾದಲ್ಲಿ ಈ ಮಂಗಳೂರಿನ ಮಹಾನಗರ ಪಾಲಿಕೆಯಲ್ಲಿದ್ದ ಕಾಂಗ್ರೆಸ್ ಸರ್ಕಾರ ಇರಬಹುದು, ನಮ್ಮ ಶಾಸಕರು ಇರಬಹುದು. ತುಂಬೆ ಡ್ಯಾಮಿನಲ್ಲಿ ನೀರು ಓವರ್ಫ್ಲೋ ಆಗಿ ಹೊರಗೆ ಬರುತ್ತಿರುವಾಗ ಇವರು ಇಲ್ಲಿ ಮಂಗಳೂರು ಜನತೆಗೆ ನೀರನ್ನು ಕೊಡದೆ ಆ ನೀರನ್ನು ವಾರದಲ್ಲಿ 4 ದಿನ ಕೊಟ್ಟು 3 ದಿನಗಳ ಮಟ್ಟಿಗೆ ನಮಗೆ ನೀರಿನ ಟ್ಯಾಂಕರ್ನ ನೀರನ್ನು ಕೊಡ್ತಾರೆ. ಬಂಧುಗಳೇ, ನೀವು ನೋಡಿರಬಹುದು, ಇಲ್ಲಿಯ ಫುಟ್ಪಾತ್ಗಳನ್ನು ನೋಡಿರಬಹುದು. ಭಾರತೀಯ ಜನತಾ ಪಾರ್ಟಿಯ ಯಡಿಯೂರಪ್ಪರ ಸರ್ಕಾರ ಇರುವಾಗ ಮಂಗಳೂರು ಮಹಾನಗರ ಪಾಲಿಕೆಗೆ 200 ಕೋಟಿ ಅನುದಾನವನ್ನು ಕೊಟ್ಟು ಮಂಗಳೂರು ನಗರವನ್ನು ಒಳ್ಳೆ ಸುಂದರ ನಗರವನ್ನಾಗಿ ಮಾಡಬೇಕಂತ ಕೊಟ್ಟರು. ಈ
ಈಗ ರಸ್ತೆಯನ್ನು ಎಲ್ಲ ಕಡೆ ಅಗಲೀಕರಣ ಮಾಡ್ತೇನೆ, ಅದು ಮಾಡ್ತೇನೆ, ಇದು ಮಾಡ್ತೇನೆ ಅಂತ ಹೇಳ್ತಾರೆ. ಈ ಫುಟ್ಪಾತ್ ಅನ್ನು ನೋಡಿ ಬಂಧುಗಳೇ, ಇಲ್ಲಿ ಇರುವ ಫುಟ್ಪಾತಿನಲ್ಲಿ ಜನರಿಗೆ ನಡೀಲಿಕ್ಕಾಗುವುದಿಲ್ಲ. ಇಲ್ಲಿಯ ಡ್ರೈನೇಜ್ ಸಮಸ್ಯೆಯನ್ನು ನೋಡಿ, ಗುಡ್ಸೆಪ್ನಲ್ಲಿ ಇವರು ನಿರ್ದೇಶಕರಾಗಿ ಗುಡ್ಸೆಪ್ನಲ್ಲಿ ಅವ್ಯವಹಾರ ಮಾಡಿದ ನಿಮಿತ್ತ ನಮ್ಮ ಸ್ಥಿತಿ ಮಂಗಳೂರಿದ್ದು ನೋಡಿ. ರಾಜ್ಯ ವಿಲೇವಾರಿಗೆ ಆಂಟೋನಿ ಮ್ಯಾನೇಜ್ಮೆಂಟ್ಗೆ ಭಾರತೀಯ ಜನತಾ ಪಾರ್ಟಿಯು ಇಲ್ಲಿ ನೇಮಿಸುತ್ತದೆ ಮಂಗಳೂರು ಮಹಾನಗರ ಪಾಲಿಕೆಗೆ. ಇಡೀ ಭಾರತ ದೇಶದಲ್ಲಿ ಒಂದು ಅತ್ಯುತ್ತಮವಾದ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಕಂಪನಿ ಅದು ಆಂಟೋನಿ ವೇಸ್ಟ್ ಮ್ಯಾನೇಜ್ಮೆಂಟ್. ಬಂಧುಗಳೇ, ಇಲ್ಲಿ ನಮ್ಮ ಹತ್ರ ಮುಂಗಡ ಟ್ಯಾಕ್ಸ್ ಅನ್ನು ತೆಗೆದುಕೊಂಡು ರಾಜ್ಯ ವಸ್ತುಗಳ ಕಂಪನಿಗೆ ಇದನ್ನು ಪೇಮೆಂಟ್ ಮಾಡದೆ, ಅದನ್ನು ನುಂಗಿ ಅವರಿಗೆ ಪೇಮೆಂಟ್ ಮಾಡದೆ ಇಲ್ಲಿಯ ರಾಜ್ಯ ವಸ್ತು ನಿರ್ವಹಣೆಯು ಅವ್ಯವಸ್ಥೆಯಲ್ಲಿ ಬರಲಿಕ್ಕೆ ನಮ್ಮ JR ಲೋಬೋ ಅವರದ್ದು ದೊಡ್ಡ ಕೈವಾಡ ಇದೆ ಬಂಧುಗಳೇ. ಈಗ ಹೇಳ್ತಾರೆ ನನಗೆ ಇನ್ನೊಮ್ಮೆ 5 ವರ್ಷ ಕೊಡಿ ಅಂತ. ಬಂಧುಗಳೇ, ಜನರು 5 ವರ್ಷ ನಿಮ್ಮನ್ನು ಕೊಟ್ಟಾಯ್ತು. ಇನ್ನು ನಮ್ಮ ವೇದವ್ಯಾಸ್ ಕಾಮತ್ ಅವರು ನಾಡ್ದು 15ನೇ ತಾರೀಕಿಗೆ ವಿಜಯಿಯಾಗಿ ವಿಧಾನಸೌಧಕ್ಕೆ ಪ್ರವೇಶ ಮಾಡಲಿದ್ದಾರೆ. ಹೇಗೆ ನೀವು ಆಯುಕ್ತರಾಗಿ ನಿಮ್ಮ ರಾಜೀನಾಮೆಯನ್ನು ಸಲ್ಲಿಸಿದ್ದೀರೋ ಅದೇ ರೀತಿ ಜನರು ನಿಮ್ಮನ್ನು ಮನೆಗೆ ಕಳಿಸ್ತಾರೆ. ಜನರು ಇಲ್ಲಿದ್ದು ಮಹಾ ಬುದ್ಧಿವಂತರು ಬಂಧುಗಳೇ. ಇಲ್ಲಿಯ ಜನರು ಯಾರನ್ನು ಶಾಸಕ ಮಾಡಬೇಕು, ಎಲ್ಲಿ ಇಡಬೇಕು ಎಂಬುದನ್ನು ಗೊತ್ತುಂಟು. ನಿಮ್ಮ ಸುಳ್ಳು ಪೊಳ್ಳು ಆಶ್ವಾಸನೆಗಳನ್ನು ಎಂದಿಗೂ ಮಾಡುವುದಿಲ್ಲ. ನಮ್ಮ ಒಳ್ಳೆಯ ಬ್ಯಾಂಕರ್ ಸುಂದರಾಮ್ ಶೆಟ್ಟಿ ಅವರ ಒಂದು ಹೆಸರನ್ನು ಬಾವುಟಗುಡ್ಡೆಗೆ ಯಾರು ಹೇಳಿದ್ದಲ್ಲ, ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿದ್ದ ಎಲ್ಲಾ ಕಾರ್ಪೊರೇಟರ್ಗಳು ಅದನ್ನು ಸಿದ್ಧಪಡಿಸಿ ಕರ್ನಾಟಕ ಸರ್ಕಾರಕ್ಕೆ ಕಳುಹಿಸಿದ ಕೂಡಲೇ ಕರ್ನಾಟಕ ಸರ್ಕಾರವು ಕೂಡ ಅದನ್ನು ಎಪ್ರೂವ್ ಮಾಡಿಕೊಂಡು ನಾನು ಬೆಂಗಳೂರಿಗೆ ಹೋಗಿ ಸಿದ್ದರಾಮಯ್ಯನ ಕಾಲಿಡಿದು ಅದನ್ನು ಒಮ್ಮೆ ನಿಲ್ಲಿಸಿ ಹೇಳಿದ್ರು, ನೀವು ಕೋಮುವಾದಿ ಅಲ್ಲವೇ ಲೋಬೋ ಅವರೇ, ನೀವು ಇದೇ ಸುಂದರರಾಮ್ ಶೆಟ್ಟಿ ಅವರದ್ದು ಒಂದು ರಸ್ತೆಗೆ ಹೆಸರು ಇಡುವಾಗ ನೀವು ಎಷ್ಟು ಅಡ್ಡ ಬರ್ತೀರೋ, ನೀವು ಇನ್ನೇನು ಅಭಿವೃದ್ಧಿ ಮಾಡುತ್ತೀರಿ. ಲೋಬೋ ಅವರೇ, ನಿಮ್ಮ ಹತ್ರ ನಾನು ಉತ್ತರ ಕೇಳ್ತೇನೆ. ನನ್ನ ಕೈವಾಡ ಇಲ್ಲ ಅಂತ ಹೇಳ್ತಾರೆ ಅವರು. ನಿಮ್ಮ ಕೈವಾಡ ಇಲ್ಲದಿದ್ದರೆ ನಿಮಗೆ ಇದುವರೆಗೆ ಮುಲ್ಕಿ ಸುಂದರಾಮ್ ಶೆಟ್ಟಿ ಹೆಸರನ್ನು ಬಾವುಟಗಡ್ಡೆಯಲ್ಲಿ ಇಡಬಹುದಿತ್ತಲ್ಲ. ರಮನಾಥ್ ರೈ ಅವರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ರು, ಅವರಾದ್ರೂ ಇಡಬಹುದಿತ್ತಲ್ಲ. ನಿಮ್ಮ ಈ ಸುಳ್ಳು ಮಾಹಿತಿಯನ್ನು ಯಾರೂ ಬಂಧುಗಳು ನೋಡುವುದಿಲ್ಲ. ಯಾಕೆ ನಾನು ಈ ವಿಷಯ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಬಂಧುಗಳೇ, ನಮ್ಮ ವೇದವ್ಯಾಸ್ ಕಾಮತ್ ಅವರು ಮಂಗಳೂರು ನಗರ ದಕ್ಷಿಣವನ್ನು ಯಾವ ರೀತಿ ಸಿಂಗಾಪುರದಂತಹ ಒಂದು ಸಿಟಿ ಮಾಡಬೇಕಂತ ದಿಕ್ಸೂಚಿಯನ್ನು ಇಟ್ಟಿದ್ದಾರೆ. ನಮ್ಮ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರು ನಮಗೆ ಸ್ಮಾರ್ಟ್ ಸಿಟಿಗಾಗಿ ಇಲ್ಲಿ 1000 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಬಂಧುಗಳೇ, ನೀವು 12 ಕೋಟಿ ರೂಪಾಯಿ ಸಮೇತ ಇಲ್ಲಿ ಖರ್ಚು ಮಾಡಲಿಲ್ಲ. ನಾವು ಅಲ್ಲಿ ಹಣ ಕೊಟ್ಟಿದ್ದೇವೆ. ಎಷ್ಟು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಹಣವನ್ನು ಕಳುಹಿಸಿಕೊಟ್ರೆ ಅದನ್ನು ಸರಿಯಾಗಿ ಉಪಯೋಗ ಮಾಡದೆ ಅದು ವಾಪಸ್ ಹೋಗ್ತಾ ಉಂಟು. ಬಂಧುಗಳೇ, ನಿಮ್ಮ ಹತ್ರ ಅಂಕಿ ಸಂಖ್ಯೆ ಇದ್ದರೆ ನಮ್ಮ ಹತ್ರ ಪ್ರೆಸೆಂಟ್ ಮಾಡಿ. ಬಂಧುಗಳೇ, ಯಾಕೆ ನಾನು ಈ ವಿಷಯ ಹೇಳ್ತಾ ಇದ್ದೇನೆಂದ್ರೆ, ಕೇಂದ್ರ ಸರ್ಕಾರ ಮತ್ತೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ರೆ ಇದನ್ನು ಯಾವ ರೀತಿ ನಾವು ಸುಂದರ ನಗರವನ್ನಾಗಿ ಮಾಡಬಹುದು, ಯಾವ ರೀತಿ ತೆಗೆದುಕೊಂಡು ಹೋಗಬಹುದು ಅಂತ ಹೇಳುವ ಒಂದು ದಿಕ್ಸೂಚಿ ನಮ್ಮಲ್ಲಿದೆ. ಬಂಧುಗಳೇ, ನಾಡ್ದು ಮಾರ್ಚ್ 12ರಂದು ನಡೆಯುವ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಅಭ್ಯರ್ಥಿ ಶ್ರೀ ವೇದವ್ಯಾಸ್ ಕಾಮತ್ ಅವರನ್ನು ಉತ್ಸಾಹಿ ತರುಣ ಭಾರತೀಯ ಜನತಾ ಪಾರ್ಟಿಯ ಮಂಡಲದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರು ಇಡೀ ಮಂಡಲದಲ್ಲಿ ಯಾವ ರೀತಿ ನಮ್ಮ ಸಮಸ್ಯೆಗಳಿದೆ, ಏನೆಲ್ಲ ಮಾಡಬೇಕು, ಇದನ್ನೆಲ್ಲ ಆಲೋಚನೆಗಳನ್ನು ಮಾಡಿಕೊಂಡಿದ್ದಾರೆ. ಬಂಧುಗಳೇ, ದಯಮಾಡಿ ನೀವು ಬಂದು ಅತ್ಯಧಿಕ ಬಹುಮತದಿಂದ ಅವರನ್ನು ನೀವು ಆರಿಸಬೇಕು. ಬಂಧುಗಳೇ, ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಈ ಸರ್ಕಾರವನ್ನು ನಾವು ಬದಲಾಯಿಸದಿದ್ದರೆ ಬಂಧುಗಳೇ ಮುಂದಿನ 5 ವರ್ಷ ನಮಗೆ ಯಾರಿಗೂ ಉಳಿಗಾಲವಿಲ್ಲ. ಯಾಕೆ ನಾನು ಇದು ಹೇಳ್ತಾ ಇದ್ದೇನೆಂದ್ರೆ, ನಮ್ಮ ಮಾನ್ಯ ಯಡಿಯೂರಪ್ಪನವರು ಸೈಕಲ್ ಅನ್ನು ಕೊಡುವಾಗ ಯಾವ ಧರ್ಮದವರು ಅಂತ ಹೇಳಲಿಲ್ಲ. ಶಾಲೆಯಲ್ಲಿ ಕಲಿಯುವ ಎಲ್ಲ ಮಕ್ಕಳಿಗೆ 12 ವರ್ಷದ ಮುಂದೆ ಸೈಕಲ್ ಅನ್ನು ಕೊಟ್ಟರು. ಬಂಧುಗಳೇ, ಇವತ್ತು ಎಲ್ಲರೂ ಆ ಮಕ್ಕಳು ಕೆಲಸಕ್ಕೆ ಹೋಗುವಾಗ 2 ವೀಲರ್ ನಲ್ಲಿ ಹೋಗ್ತಾ ಇದ್ದಾರೆ. ಬಂಧುಗಳೇ, ಆದರೆ ಸಿದ್ದರಾಮಯ್ಯನವರೇ, ನೀವು ಬಂದು ಮಾಡಿದ್ದು ಏನೂ ಇಲ್ಲ. ನೀವು ಹೇಳಿದ್ದು ಏನು, ನನ್ನದು ಶಾದಿ ಭಾಗ್ಯ ಅಂತ. ಬೇರೆ ಧರ್ಮದವರು ಏನು ಅನ್ಯಾಯ ನಿಮಗೆ ಮಾಡಿದ್ದಾರೆ, ನೀವು ಶಾದಿ ಭಾಗ್ಯ ಕೊಟ್ಟದಕ್ಕೆ ನಮ್ಮ ವಿರೋಧ ಇಲ್ಲ. ಆದರೆ ನಮಗೆ ಯಾಕೆ ನೀವು ಭಾಗ್ಯ ಕೊಡುವುದಿಲ್ಲ? ನಮ್ಮ ಓಟಿನಲ್ಲಿ ನೀವು ಚೀಫ್ ಮಿನಿಸ್ಟರ್ ಆಗಿದ್ದೀರಿ, ಅದೇ ಚೀಫ್ ಮಿನಿಸ್ಟರ್ ಅನ್ನು ಕೆಳಗೆ ಇಳಿಸುವ ಯೋಗ ನಮಗೂ ಇದೆ. ಶ್ರೀ ಸಿದ್ದರಾಮಯ್ಯ ಅವರೇ, ನಿಮ್ಮ ಕಿವಿ ಕೇಳುತ್ತದಾ ಇಲ್ಲವೋ ನಮಗೆ ಗೊತ್ತಿಲ್ಲ. ನೀವು 2 ದೋಣಿಯಲ್ಲಿ ಕಾಲಿಟ್ಟುಕೊಂಡು ಬಾದಾಮಿಯಲ್ಲಿಯೂ ನಮ್ಮನ್ನ ನಾಮಪತ್ರ ಸಲ್ಲಿಸಿ ಚುನಾವಣೆಗೆ ನಿಲ್ಲುತ್ತಿದ್ದೀರಿ. ನಿಮಗೆ ಧೈರ್ಯ ಇದ್ದರೆ ಒಂದು ಕ್ಷೇತ್ರದಲ್ಲಿ ನಿಲ್ಲಬೇಕಿತ್ತು ಸಿದ್ದರಾಮಯ್ಯರೇ. ನಿಮಗೆ 2 ಕ್ಷೇತ್ರ ಬೇಕು, 2 ದೋಣಿಯಲ್ಲಿ ಕಾಲಿಟ್ಟಿದ್ದೀರಿ. ನೀವು ಏನಾಗುತ್ತದೆ ಎಂಬುದನ್ನು ನಿಮಗೆ 15ನೇ ತಾರೀಕಿನ 2 ಗಂಟೆ ವೇಳೆಗೆ ಗೊತ್ತಾಗುತ್ತದೆ. ಸಿದ್ದರಾಮಯ್ಯರೇ, ನಿಮ್ಮ ನಿವೃತ್ತಿ ಹತ್ತಿರ ಬರುತ್ತಿದೆ. JR ಲೋಬೋ ಅವರೇ, ನೀವು ಆಯುಕ್ತರಾಗಿ ರಾಜೀನಾಮೆ ಸಲ್ಲಿಸಿದ್ದೀರಿ. ಮಂಗಳೂರು ನಗರ ದಕ್ಷಿಣದಿಂದ 15ನೇ ತಾರೀಕಿಗೆ ನಿಮ್ಮ ಶಾಸಕರ ಅವಧಿಯು ಮುಗಿಯುತ್ತದೆ. ಈ ಶಾಸಕರ ಅವಧಿಯು ಮುಗಿದ ಕೂಡಲೇ ನಮ್ಮ ಭಾರತ
ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಶ್ರೀ ವೇದವ್ಯಾಸ್ ಕಾಮತ್ ಅವರನ್ನು ನಾವು ವಿಧಾನಸಭೆಗೆ ಕಳುಹಿಸುವುದು ಅಂತ ನಿಶ್ಚಯ ಮಾಡಿದ್ದೇವೆ ಬಂಧುಗಳೇ. ಈ ವಿಧಾನಸಭೆಗೆ ಕಳುಹಿಸಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ತನ್ನ ಅಧಿಕಾರವನ್ನು ಸ್ವೀಕರಿಸಿ ಎಲ್ಲಾ ರೀತಿಯ ಸವಲತ್ತುಗಳನ್ನು ಎಲ್ಲರನ್ನು, ಯಾಕೆ ನಾನು ಇದು ವಿಷಯ ಹೇಳ್ತೇನೆಂದ್ರೆ, ನಮ್ಮನ್ನು ನೀವು ಕೋಮುವಾದಿ ಹೇಳ್ತೀರಿ ಸಿದ್ದರಾಮಯ್ಯರೇ, ಲಿಂಗಾಯತ ಮತ್ತೆ ವೀರಶೈವ ಧರ್ಮ ಒಡೆಯುವಾಗ ನೀವು ಯಾವ ಕೋಮಿನವರು? ನಿಮಗೆ ಹಿಂದೂ ಧರ್ಮ ಒಡೆಯಲಿಕ್ಕೆ ನೀವು ಹೊರಡ್ತೀರಿ, ದೇವರು ಬಿಡುವುದಿಲ್ಲ ನಿಮಗೆ. ಹಿಂದೂ ಧರ್ಮ ಒಡೆಯುವ ಅಧಿಕಾರ ನಿಮಗಿಲ್ಲ ಸಿದ್ದರಾಮಯ್ಯರೇ. ನೀವು ಧರ್ಮ ಒಡೆಯುವ ಕೆಲಸ ಮಾಡಿದ್ದೀರಿ, ನಮ್ಮನ್ನು ರಕ್ಷಣೆ ದೇವರು ಮಾಡ್ತಾರೆ ಬಂಧುಗಳೇ. ಯಾಕೆ ನಾನು ಈ ವಿಷಯ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯವರು 5 ವರ್ಷದಲ್ಲಿ ನಮ್ಮ 24 ಹಿಂದೂ ಕಾರ್ಯಕರ್ತರ ಕೊಲೆ ಆದಾಗ ಅದಕ್ಕೇನಿಲ್ಲ, ದನ ಕಳ್ಳತನನಿಗೆ ಬದಲಿಸಿ, ಸರ್ಕಾರ ಬದಲಿಸಿ. ಬಂಧುಗಳೇ, ಈ ಚುನಾವಣಾ ಪ್ರಚಾರ ಕಾರ್ಯಕ್ರಮವು ಸೂರ್ಯನಾರಾಯಣ ದೇವಸ್ಥಾನದ ಬಳಿಯಲ್ಲಿ ನಡೀತಾ ಇದೆ. ಇದೇ ಬರುವ ಶನಿವಾರದಂದು 12ನೇ ತಾರೀಕು ಮಂಗಳೂರು ದಕ್ಷಿಣ ಮಂಡಲದ ಅಭ್ಯರ್ಥಿಯಾಗಿ ಪಕ್ಷ ವೇದವ್ಯಾಸ್ ಕಾಮತ್ ಅವರಿಗೆ ವಹಿಸಿಕೊಟ್ಟಿದೆ. ತರುಣರು, ಉದ್ಯಮಿಗಳು ಒಳ್ಳೆಯ ಅವಕಾಶ ಸಿಕ್ಕಿದೆ. ಮುಂದಿನ 5 ವರ್ಷಗಳಲ್ಲಿ ಮಂಗಳೂರು ದಕ್ಷಿಣದ ಅಭಿವೃದ್ಧಿಯನ್ನು ಮಾಡಲಿದ್ದಾರೆ. ಇವರಿಗೆ ಎಲ್ಲರೂ ಬೆಳಗಿನ ಜಾವ ಆದಷ್ಟು ಬೇಗ ತೆರಳಿ ಮತದಾನ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಚುನಾವಣಾ ಪ್ರಚಾರ ಕಾರ್ಯಕ್ರಮದಲ್ಲಿ ಮಹಿಳೆಯರಾದ ಸರಳ, ಲೀಲಾವತಿ, ಅನಿತಕ್ಕ, ವಿನೋದಕ್ಕ ಹಾಗೂ ವಿನಾಯಕ್ ಹಾಗೂ ಸೋಮಶೇಖರ್ ಹಾಗೂ ಈ ವಾರ್ಡಿನ ಎಲ್ಲಾ ಕಾರ್ಯಕರ್ತರು ಸೇರಿದ್ದಾರೆ. ಹಾಗೂ ನಗರ ದಕ್ಷಿಣ ಮಂಡಲ ಕಾಂಗ್ರೆಸ್ ಸರ್ಕಾರದ ಆಳ್ವಿಕೆಯನ್ನು ನಮ್ಮ ತೂತ ಈ 5 ವರ್ಷದ ಅವಧಿಡ್ ಕಾಂಗ್ರೆಸ್ ಸರ್ಕಾರ ಒಂಜಿ ಕೋಮುದ ಪರವಾದ ಕೆಲಸ ಮಂತಿನ ವಿಚಾರ ನಮಕ್ ಮಾತೆರೆಗಳ ತೆರೆದಿನಂಚಿನ ವಿಚಾರ ನಮಕ್ ಬೋಡಾಯಿನಿ ಮೋದಿ ನರೇಂದ್ರ ಮೋದಿ ನಂಚಿನ ಒಂಜಿ ನಿಸ್ವಾರ್ಥ ಸೇವೆ ಮನ್ಪುನಂಚಿನ ಒಂಜಿ ಪ್ರಧಾನಮಂತ್ರಿ ಇನಿ ದೇಶವು ಸೌಭಾಗ್ಯಡು ನಮಕ್ ತೆಗೆದರೆ ಅಂಚಿನನೇ ಒಂಜಿ ಆಳ್ವಿಕೆ ಈ ದೇಶಡು ಬೋಡು ಈ ರಾಜ್ಯೋಡು ಬೋಡು ಐಕ ಬೋಡಾದ ನಿಸ್ವಾರ್ಥವಾದ ಸೇವೆ ಮನ್ಪುನಂಚಿನ ಜನಗ್ಲೇನ ನಮ್ಮ ಆಯ್ಕೆ ಮನ್ಪಡು ಸ್ವಾರ್ಥಗೂ ಬೋಡಾದ ತನಕ ಬೋಡಾದ ಜನಕ್ಲನ ಸೇವೆ ಮನ್ಪುನ ಢೋಂಗಿತನದ ಜನಕ್ಲೇನ ನಮ್ಮ ತೆರಿಯ ನೋಡು ಅರ್ಥ ಮಂತವ್ ನೋಡು ಇಂದೇನ ನಮ್ಮ ಮಾತೆಲ್ಲ ತೆರಿದ ನಮ್ಮ ಇತ್ತೀಚಿನ ದಿನಟು ಈ ರಾಜ್ಯಡು ಅಲ್ಪ ವಾರೀತಿದ ಒಂಜಿ ಸಮಸ್ಯೆಲು ಹಿಂದೂ ಸಮಾಜಗೂ ಬರ್ತದೆ ಬಂದಿದೆ. ನಮ್ಮ ಮಾತೆಲ್ಲ ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಯೋಗಿ ಪಂತೇರಿ ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಅಂಚಿನ ಒಂಜಿ ಸರ್ಕಾರ ನಮಕ ಬೋಡು ಮಾತೆರ್ನ ಒಂಜೇ ರೀತಿಯ ತೋಪುನಂಚಿನ ಸರ್ಕಾರ ಈ ರಾಜ್ಯಕ್ಕೂ ಬೋಡು ಅಂಚಿನ ಒಂಜಿ ಅವಕಾಶ ಇತ್ತೆ ನಮಕ ಬೈದಿಲ್ಲ 5 ವರ್ಷಗೋರ ಬರ್ಪುನಂಚಿನ ಈ ಅವಕಾಶ ಬಂದುಲೆ ನಮ್ಮ ಯೋಚನೆ ಮಂತದ ಎಲ್ಲಂಜಿ 16 ತಾರೀಕಿಗೆ ಬರ್ಪುನಂಚಿನ ಅಮೂಲ್ಯವಾಯಿನ ಒಂಜಿ ಆ ಕ್ಷಣ 5 ವರ್ಷಗೋರ ತಿಕ್ಕುನಂಚಿನ ಅಮೂಲ್ಯವಾಯಿನ ಮತದಾನದ ಶಕ್ತಿ ಐನ ನಮ್ಮ ಪ್ರದರ್ಶನ ಮಂತದ ನಮ್ಮ ಈತಿನಟ ಈ ನಡತಿನಂಚಿನ ಸರ್ಕಾರ ನಮ್ಮ ಮಾತೆರೆಗಳ ಬೋಡಾದ ಇಜ್ಜಿ ಇಂದು ಕೆಲವೇ ಒಂಜಿ ಕೋಮುಗು ಬೋಡಾದ ಉಪ್ಪುನಂಚಿನ ಸರ್ಕಾರ ನಮ್ಮಕ ಇಂದು ಇಜ್ಜಿ ಪನ್ಪುನಂಚಿನ ಇಜ್ಜಿ ನಮಕ ನನ್ನ ಎಡ್ಡೆ ಸರ್ಕಾರ ಬೋಡು ಪನ್ಪುನಂಚಿನ ಚಿಂತನೆಯನ್ನು ಮಂತದ ಆ ಅಮೂಲ್ಯವಾಯಿನ ದಿನ 16ನೇ ತಾರೀಕು ದಾನಿ ಮೋದಿ ಪಂಡಿಲಕನೆ ಮಾತೆರೆಲಗ ಬೋಡಾದ ಮಾತೆರೆಲ್ಲ ಒಟ್ಟಿಗೆ ಸೇರಿಸಾದ ಮಾತೆರೆಲ್ಲ ವಿಕಾಸವು ಬೋಡಾದ ಬೆನ್ಪುನಂಚಿನ ಒಂಜಿ ಸರ್ಕಾರನು ರಾಜ್ಯ ಸರ್ಕಾರಡು ಕನವಡು ಅವು ಆವಡು ದಂಡ ಸ್ವಾರ್ಥ ದೀದ್ ಸರ್ಕಾರ ರಚನೆ ಮನ್ಪುನ ಆಳ್ವಿಕೆ ಮನ್ಪುನಂಚಿನ ಇತ್ಯದ ಸರ್ಕಾರ ಇಂದು ಸ್ವಾರ್ಥ ಪರ ಉಂಡು ತನಕಾದ ಮುಕುಲು ಸೇವೆ ಮಂತೊಂದುಳ್ಳೇರೆ ಜನಕ್ಲಿಗೆ ಕೆಲವು ಭಾಗ್ಯ ಬಂದು ಕೊರಿಯರೆ ಐಟ್ಲ ಮಸ್ತ್ ದುಡ್ಡನ್ನು ಉಲಾಯ್ಪಾಡಿಯರೆ ಭ್ರಷ್ಟಾಚಾರದ ಈ ಸರ್ಕಾರನು ನಮ್ಮ ನಿವಾರಣೆ ಮನ್ಪೋಡು ನಂದ ನಮ್ಮ ಕೊಂಜಿ ಪವರ್ ತಿಕ್ಕದಿಂದ ಅವು ಎಲ್ಲಂಜಿ 16ನೇ ತಾರೀಕಿಗೆ ನಮ್ಮ ಪೋದು ಒತ್ತುನ ಆ ಬಟನ್ ಆ ಪವರ್ ನಮ್ಮ ತೊಯ್ಪಾಯರ ಹಾಕೊಂಡು 5 ವರ್ಷದ
ಅವಧಿಗೆ ನಮಕ್ ತಿಕ್ಕುನಂಚಿನ ಒಂಜೇ ಅವಕಾಶ ಮಾತ ಬಂಧುಲಡೆಯಾನು ಒಂಜಿ ಕೇನು ಇಂಚಿನ ಪಂಡ ನಮ್ಮ ಮಾತೆರ್ಲ ನಮ್ಮ ಇಲ್ಲಲ್ಲಿ ಏತು ಓಟುಂಡು ಮಾತೆರ್ಲ ಪೋದು ಓಟುನು ವ್ಯರ್ಥ ಮನ್ಪಂದೆ ಆ ಒಂಜಿ ಅಮೂಲ್ಯವಾಯಿನಂಚಿನ ಶಕ್ತಿನ ನಮ್ಮ ಪ್ರದರ್ಶನ ಮನ್ಪೋಡು ಮಾತ ಜನಕ್ಲೆಗ್ಲ ಎಡ್ಡಾವಡು ಮಾತ ಧರ್ಮದ ಕುಲ್ಲ ಎಡ್ಡೆಡು ಕೂಡುದು ನಮ್ಮ ಬಾಳು ನಂಚಿನ ಭಾಗ್ಯ ನಮಕ ಬರಡು ಪಣದ ಮಾತ ಮತದಾರ ಬಂಧು ನಕ್ಲೆಡೆ ಯಾನು ಕೇನೊಂದುಳ್ಳೆ. ನಾವು ಮರೋಳಿ ವಾರ್ಡಿನಲ್ಲಿ ನಾವು ಬಂದಿದ್ದೇವೆ ಬಂಧುಗಳೇ. ಯಾಕಾಗಿ ನಾವು ಬಂದಿದ್ದೇವೆ ಮತ್ತೆ ನಮ್ಮ ಕೆಲಸ ಏನು ಎಂಬುದನ್ನು ನಾವು ನಾಡ್ದು ಶನಿವಾರ ನಡೆಯಲಿರುವ ನಮ್ಮ ಕರ್ನಾಟಕ ರಾಜ್ಯದ ಮಹಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದ ಶ್ರೀ ವೇದವ್ಯಾಸ್ ಕಾಮತ್ರನ್ನು ವಿಧಾನಸಭೆಗೆ ಕಳುಹಿಸುವುದಾಗಿ ನಾವು ನಿಶ್ಚಯ ಮಾಡಿಕೊಂಡು ಬಂಧುಗಳೇ ಇಲ್ಲಿ ಬಂದಿದ್ದೇವೆ. ಕಳೆದ 5 ವರ್ಷದಲ್ಲಿ ನಮ್ಮ JR ಲೋಬೋ ಅವರು ಏನೆಲ್ಲ ಮಾಡಿದ್ದಾರೆ, ಯಾವ ಎಲ್ಲ ಕೆಲಸ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಇಲ್ಲಿಯೇ ನಾವು ಸೂರ್ಯನಾರಾಯಣ ದೇವಸ್ಥಾನದ ಹತ್ರ ಇದ್ದೇವೆ ಬಂಧುಗಳೇ. ಈ ಸೂರ್ಯನಾರಾಯಣ ದೇವಸ್ಥಾನದ್ದು ಬ್ರಹ್ಮಕಲಶೋತ್ಸವ ಆಯಿತು ಬಂಧುಗಳೇ. ನಮ್ಮ ಎಲ್ಲ ಬಂಧುಗಳು ಇದನ್ನು ಒಂದು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿ ಹೊರಟು ನಾವು ಒಳ್ಳೆಯ ಜೀರ್ಣೋದ್ಧಾರವನ್ನು ನಾವು ಮಾಡಿದ್ದೇವೆ ಬಂಧುಗಳೇ. ಆದರೂ ಕೂಡ ನಾವು ಅವರನ್ನೂ ಬ್ರಹ್ಮಕಲಶೋತ್ಸವ ಕರಿತೇವೆ ಬಂಧುಗಳೇ. ಇವರು ಒಂದು ಮುಲ್ಕಿ ಸುಂದರರಾಮ್ ಶೆಟ್ಟಿ ಅವರ ಒಂದು ಹೆಸರನ್ನು ಬಾವುಟಗುಟ್ಟೆ ರಸ್ತೆಗೆ ಇಡಬೇಕಾದ್ರೆ ಇದನ್ನು ಶೀತದಲ್ಲಿ ಇಡುವುದಲ್ಲ ಬಂಧುಗಳೇ, ನೀವು ಅರಿವಾಗಬೇಕು. ಮಂಗಳೂರು ಮಹಾನಗರ ಪಾಲಿಕೆಗೆ ನಿವೃತ್ತರಾದ ವಿಜಯ ಬ್ಯಾಂಕಿನ ಅಧಿಕಾರಿಗಳು ಒಂದು ಅರ್ಜಿ ಹಾಕ್ತಾರೆ ಬಂಧುಗಳೇ. ಈ ಅರ್ಜಿಯನ್ನು ಮಹಾನಗರ ಪಾಲಿಕೆಯಲ್ಲಿ ತಿಂಗಳಿನ ಮೀಟಿಂಗ್ನಲ್ಲಿ ಇರ್ತಾರೆ. ಅಲ್ಲಿ ಭಾಜಪ ಸದಸ್ಯರು ಇರುತ್ತಾರೆ ಹಾಗೂ ಕಾಂಗ್ರೆಸ್ನ ಸದಸ್ಯರು ಇರುತ್ತಾರೆ. ಎಲ್ಲರೂ ಬಹುಮತದೊಂದಿಗೆ ಅದನ್ನೊಂದು ಅಪ್ರೂವ್ ಮಾಡಿಕೊಂಡು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕಳುಹಿಸುತ್ತಾರೆ ಬಂಧುಗಳೇ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕಳುಹಿಸಿದ ಕೂಡಲೇ ಕರ್ನಾಟಕ ರಾಜ್ಯ ಸರ್ಕಾರವು ಕೂಡ ಅದಕ್ಕೆ ಅಪ್ರೂವ್ ಮಾಡಿ ಒಂದು ದಿನಾಂಕವನ್ನು ನಿಶ್ಚಯ ಮಾಡುತ್ತಾರೆ. ಮುಲ್ಕಿ ಸುಂದರರಾಮ್ ಶೆಟ್ಟಿ ಅವರ ಹೆಸರಿನಲ್ಲಿ ಒಂದು ರಸ್ತೆ ಮಾಡುವುದು. ಮುಲ್ಕಿ ಸುಂದರರಾಮ್ ಶೆಟ್ಟಿಯವರು ವಿಜಯ ಬ್ಯಾಂಕಿನಲ್ಲಿ ಇದ್ದುಕೊಂಡು ಮೊನ್ನೆ ನರೇಂದ್ರ ಮೋದಿ ಅವರು ಹೇಳಿದ್ರು, ಬ್ಯಾಂಕಿನ ರಿವಾರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಜಯ ಬ್ಯಾಂಕ್ ಅನ್ನು ಒಂದು ನಡೆಸಿಕೊಂಡ ಬಂದ ಒಂದು ಅಧ್ಯಕ್ಷ ಸ್ಥಾನದಲ್ಲಿದ್ದ ಮುಲ್ಕಿ ಸುಂದರರಾಮ್ ಶೆಟ್ಟಿಯವರ ಒಂದು ರಸ್ತೆಗೆ ಹೆಸರು ಹೇಳಿದ್ದು ಬಂಧುಗಳೇ, ಬೇರೆ ಏನು ಕೇಳಲಿಲ್ಲ. ರಸ್ತೆಗೆ ಹೆಸರು ಇಡುವುದಂತ ಮಾಡಿದ ಕೂಡಲೇ ರಾತ್ರೋರಾತ್ರಿ ಇದೇ JR ಲೋಬೋ ಅವರು ಬೆಂಗಳೂರಿಗೆ ಹೋಗಿ ಸಿದ್ದರಾಮಯ್ಯನ ಕಾಲಿಡಿತಾರೆ ಬಂಧುಗಳೇ. ಕಾಲಿಡಿದು ಇದನ್ನು ನಿಲ್ಲಿಸ್ತಾರೆ. ಕೇಳಿದ್ರೆ ಎಲೋಶಿಯಸ್ನವರಿಗೆ ಬೇಸರ ಆಗ್ತದಂತೆ. ಮುಲ್ಕಿ ಸುಂದರರಾಮ್ ಶೆಟ್ಟರ ಹೆಸರಿಟ್ರೆ ಅವರಿಗೆ ಬೇಸರ ಆಗುದಾದ್ರೆ ಟಿಪ್ಪು ಸುಲ್ತಾನ್ ರಸ್ತೆ ಇಟ್ರೆ ಅವರಿಗೆ ಬೇಸರ ಆಗ್ತದ ಇಲ್ವಾ ನಮ್ಗೆ ಗೊತ್ತಿಲ್ಲ ಬಂಧುಗಳೇ. ಯಾಕೆ ನಾನು ವಿಷಯ ಹೇಳ್ತಾ ಇದ್ದೇನೆಂದ್ರೆ, ಮುಲ್ಕಿ ಸುಂದರರಾಮ್ ಶೆಟ್ಟಿ ಅವರಂತ ಅಷ್ಟು ದಿಗ್ಗ ವ್ಯಕ್ತಿಯ ಒಂದು ಹೆಸರನ್ನು ಇಡ್ಲಿಕ್ಕೆ ಬಿಡದ ಈ JR ಲೋಬೋ ಅವರು, ನಾನು ಕೇಳಿದ್ರೆ ನಾನು ಸರ್ವ ಧರ್ಮಗಳನ್ನು ನಾನು ನೋಡಿಕೊಂಡು ಮಾಡುವವನು, ನಾನು ಎಲ್ಲರ ಪ್ರೀತಿ ಪಾತ್ರಕ್ಕೆ ಮಾಡುವವನು, ಇದೆಲ್ಲ ಮಾತಾಡ್ತಾರೆ ಬಂಧುಗಳೇ. ನಿಮ್ಮಲ್ಲಿ ನಾನು ಕೇಳ್ತೇನೆ, ಲೋಬೋ ಅವರು ಅದಕ್ಕೆ ಅಡ್ಡಕಾಲ ಹಾಕದಿದ್ರೆ ಅವರ 5 ವರ್ಷದ ಅವಧಿಯಲ್ಲಿ ಯಾಕೆ ಮುಲ್ಕಿ ಸುಂದರರಾಮ್ ಶೆಟ್ಟಿ ಅವರ ಹೆಸರಿನಲ್ಲಿ ಆ ರಸ್ತೆಯನ್ನು ಉದ್ಘಾಟನೆ ಮಾಡಲಿಲ್ಲ? ನಮಗೆ ಉತ್ತರ ಕೊಡ್ಲಿ. ಯಾಕೆ ನಾನು ಈ ವಿಷಯ ಹೇಳ್ತಾ ಇದ್ದೇನೆಂದ್ರೆ, ಅವರು ಏನಲ್ಲೂ ಹೇಳಬಹುದು ನಮ್ಮ ಹತ್ರ, ನಾನು ಹಾಗಲ್ಲ ಹೀಗಲ್ಲ ಅಂತ ಅದನ್ನು ಮಾಡಿ ತೋರಿಸಬಹುದಿತ್ತು. ನೀವು ನೋಡಿರ್ಬಹುದು, ಮಂಗಳೂರಿನ ಅಲ್ಲಲ್ಲಿ ಹಳೆಯ ಕಟ್ಟಡಗಳನ್ನು ನೋಡಿರ್ಬೋದು, ಡ್ರೈನೇಜ್ ಫೆಸಿಲಿಟಿಯನ್ನು ನೋಡಬಹುದು, ಬಂದರನ್ನು ನೋಡಬಹುದು. ಯಾವ ಕೆಲಸವನ್ನು ಅವರು ಮಾಡಲಿಲ್ಲ. ಈಗ ಪುನಃ ಹೇಳ್ತಾರೆ, ನನಗೆ ಪುನಃ 5 ವರ್ಷ ಕೊಟ್ಟರೆ. ನಮ್ಮ ಮತದಾನ ಬಾಂಧವರು ತುಂಬಾ ಬುದ್ಧಿವಂತರು ಬಂಧುಗಳೇ. 5 ವರ್ಷ ಕೊಡಿ ಅಂತ ಹೇಳಲಿಕ್ಕೆ ಇಲ್ಲಿ ಮತದಾನ ಹಾಕುವರಿಗೆ ಗೊತ್ತುಂಟು. ನೀವು ಆಯುಕ್ತರಾಗಿದ್ದಾಗ ನೀವು ಬಹಳ ಸಜ್ಜನ ಆಯುಕ್ತ ಅಂತ ಹೇಳಿಕೊಟ್ಟಿದ್ರಿ. ಕೂಡಲೇ ನಿಮಗೆ KS ಅಧಿಕಾರಿಯಾಗಿ ಸೇವೆ ಮಾಡಲಿಕ್ಕೆ ದೇವರು ಅವಕಾಶ ಕೊಟ್ಟಾಗ ನೀವು ಅಲ್ಲಿ ರಾಜೀನಾಮೆಯನ್ನು ಕೊಟ್ಟು ಮಂಗಳೂರು ನಗರ ದಕ್ಷಿಣದ ಶಾಸಕರಾಗಿ ಆಯ್ಕೆಯಾಗುತ್ತೀರಿ. ಜನರಿಗೆ ನೀವೊಂದು ಆಯುಕ್ತರಾಗಿ ಮಂಗಳೂರು ಮಹಾನಗರ ಪಾಲಿಕೆಯ ಬಗ್ಗೆ ನಿಮಗೆ ತುಂಬಾ ತಿಳಿದಿದೆ. ನಿಮ್ಮನ್ನು ನಾವು ಶಾಸಕರಾಗಿ ಆಯ್ಕೆ ಮಾಡುತ್ತೇವೆ ಅಂತ ನಿಮಗೆ ಚುನಾವಣೆಯಲ್ಲಿ ಗೆದ್ದು ಕೊಡ್ತಾರೆ ಬಂಧುಗಳೇ. ನೀವು ಗೆದ್ದು ಬಂದ ಕೂಡಲೇ ಮಾಡಿದ್ದೇನು, ಮಳೆಗಾಲದಲ್ಲೇ ನೀವು ನಮಗೆ ನೀರನ್ನು ನಿಲ್ಲಿಸಿದಿರಿ. ವಾರದಲ್ಲಿ 4 ದಿನ ನೀರು ಅಂತ ಹೇಳಿದ್ರೆ ಬಂಧುಗಳೇ. JR ಲೋಬೋ ಅವರೇ, ಇದನ್ನು ಯಾರು ಮರೆಯುವುದಿಲ್ಲ. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಿಮ್ಮ ಆಡಳಿತ ಇರುವುದು, ನಮ್ಮ ಆಡಳಿತ ಅಲ್ಲ. ಶಾಸಕ ನೀವಿರುವುದು, ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಸರ್ಕಾರ ಇರುವುದು. ನೀವು ಮಳೆಗಾಲದಲ್ಲಿ ನೀರಿನ ಟ್ಯಾಂಕರ್ನ ಮಾಫಿಯಾದವರೊಟ್ಟಿಗೆ ಕೈ ಜೋಡಿಸಿದ್ದೀರಿ. ಮತ್ತೆ ಎಲ್ಲಾ ಕಡೆ ಮಳೆಗಾಲದಲ್ಲಿ ನಾಚಿಕೆ ಕೇಡು ಸರ್ಕಾರವನ್ನು ಮಾಡಿಬಿಟ್ಟಿದ್ದೀರಿ. ಮಳೆಗಾಲದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಧರಣಿ ಮಾಡಿದ ಮೇಲೆ ಇದನ್ನು ನಿಲ್ಲಿಸಿದಿರಿ. ಯಾಕಂದ್ರೆ
ತುಂಬೆ ಡ್ಯಾಮಿನಲ್ಲಿ ನೀರಿತ್ತು. ತುಂಬೆ ಡ್ಯಾಮಿನಲ್ಲಿ ನೀರಿರ್ಲಿಲ್ಲ ಅಂತಲ್ಲ, ನೀರು ಓವರ್ಫ್ಲೋ ಆಗ್ತಿತ್ತು. ಆದ್ರೆ ಮಂಗಳೂರು ಮಹಾಜನತೆಗೆ ನೀವು ಅನ್ಯಾಯ ಮಾಡಿದಿರಿ. ನೀವು ಮರಳು ಮಾಫಿಯಾ ಮಾತ್ರ ಅಲ್ಲ, ನೀವು ನೀರಿನ ಮಾಫಿಯಾಕ್ಕೂ ಇಳಿದಿದ್ದೀರಿ. ಮತದಾನ ಬಾಂಧವರು ನಿಮ್ಮನ್ನು ಬಿಡುವುದಿಲ್ಲ. ನೀವು ಏನೆಲ್ಲ ಕೆಲಸ ಮಾಡಿದಿರಿ ಅದೆಲ್ಲವನ್ನು ನೀವು ಬ್ರೋಷರ್ ಆಗಿ ಮನೆ ಮನೆಗೆ ಕೊಡುತ್ತಾ ಇದ್ದೀರಿ. ಅದನ್ನು ನಾವು ತೋರಿಸಿ ಫೋಟೋ ತೆಗೆದು ಆ ಸರ್ಕಲ್ ಅನ್ನು ತೋರಿಸಿದ ಕೂಡಲೇ ಕೆಲವನ್ನೆಲ್ಲ ಕಟ್ ಮಾಡಿ ಪೇಜ್ ಕಟ್ ಮಾಡಿ ಹೊಸ ಪುಸ್ತಕ ಮಾಡ್ತಾ ಇದ್ದೀರಿ. JR ಲೋಬೋ ಅವರೇ, ನಿಮಗೆ ಇದು ಲಾಸ್ಟ್ ಅವಕಾಶ. 15ನೇ ತಾರೀಕಿಗೆ 2 ಗಂಟೆಗೆ ವಿಧಾನಸಭೆಯಲ್ಲಿ ನಮ್ಮ ವೇದವ್ಯಾಸ ಕಾಮತ್ರು ಆಯ್ಕೆಯಾಗಿ ಮಂಗಳೂರಿನ ದಿಕ್ಸೂಚಿಯನ್ನು ಮಾಡಲಿಕ್ಕಿದ್ದಾರೆ. ಸ್ಮಾರ್ಟ್ ಸಿಟಿಗಾಗಿ ನರೇಂದ್ರ ಮೋದಿ ಅವರು ನಿಮಗೆ 780 ಕೋಟಿ ಕೊಟ್ಟದ್ದನ್ನು 12 ಕೋಟಿ ಸಮೇತ ನಿಮಗೆ ಖರ್ಚು ಮಾಡುವ ಯೋಗ್ಯತೆ ಇಲ್ಲ. 12 ಕೋಟಿ ಯಾಕೆ ನಾನು ಈ ವಿಷಯ ಹೇಳ್ತಾ ಇದ್ದೇನೆಂದ್ರೆ, ಯಾವಾಗಲೂ ಅಭಿವೃದ್ಧಿ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರವು ರಾಜ್ಯ ಒಂದು ಅಟ್ಲೀಸ್ಟ್ ಮಾಜಿ ಶಾಸಕರಿಗೆ ಕರೆಯುವ ಯೋಗ್ಯತೆಯೂ ನಿಮಗಿಲ್ಲ. ಇದನ್ನೆಲ್ಲ ಜನರು ಮರೆಯಲಿಲ್ಲ. ಅದಕ್ಕಾಗಿ ಇದು ಕೊನೆಯ ಅವಕಾಶ. JR ಲೋಬೋ ಅವರೇ, ವೇದವ್ಯಾಸ ಕಾಮತ್ ಅವರು ವಿಧಾನಸಭೆಗೆ ಪ್ರವೇಶಿಸಿ ಮಂಗಳೂರು ನಗರ ದಕ್ಷಿಣವನ್ನು ಆದರ್ಶವಾಗಿ ಮಾಡಿ ತೋರಿಸಲಿದ್ದಾರೆ. ಬಂಧುಗಳೇ, 12ನೇ ತಾರೀಕು ಬಹಳ ಒಂದು ಮುಖ್ಯವಾದ ದಿನ. ನಮ್ಮ ಎಲ್ಲಾ ಕೆಲಸವನ್ನು ಬದಿಗೊತ್ತಿ 7 ಗಂಟೆಗೆ ಕ್ಯೂ ನಿಂತುಕೊಂಡು ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಹಾಕಿ ಗೆಲ್ಲಿಸಿ ಕೊಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ತಮಗೆಲ್ಲರಿಗೂ ಗೊತ್ತಿದೆ, ಹೆಣ್ಣು ಮಕ್ಕಳ ಮೇಲೆ ಅನ್ಯಾಯ, ದಕ್ಷ ಪೊಲೀಸ್ ಅಧಿಕಾರಿಗಳಿಗೆ ಅನ್ಯಾಯ, ಅನಂತರ ರೈತರ ಆತ್ಮಹತ್ಯೆ, ಹೀಗೆ ಹಲವಾರು ಸಂಕಟಗಳಿಂದ ನಾವು ನಲುಗಿ ಹೋಗಿದ್ದೇವೆ. ಬಂಧುಗಳೇ, ನೀವು ಮುಂದಿನ ಬಾರಿಗೆ ಚುನಾವಣೆಯಲ್ಲಿ ಓಟನ್ನು ಹಾಕುವಾಗ ಆಲೋಚಿಸಬೇಕಾದ ಸಮಯ ಈಗ ಸಂದರ್ಭ ಬಂದಿದೆ. ಏನು ಗೂಂಡಾಗಿರಿಯ ರಾಜಕೀಯ, ಮಂತ್ರಿಗಳ ಮಕ್ಕಳೇ ಗೂಂಡಾಗಿರಿ ಮಾಡ್ತಾರೆ, ಅವರಿಗೆ ಯಾವ ಶಿಕ್ಷೆ ಇಲ್ಲ. ಆನಂತರ ದಕ್ಷ ಪೊಲೀಸ್ ಅಧಿಕಾರಿಗಳು ನಿಷ್ಠಾವಂತರಾಗಿ ಕೆಲಸ ಮಾಡಿದರೆ ಅವರಿಗೆ ಬೆಲೆ ಇಲ್ಲ. ಅವರ ರಾಜಕೀಯ ವ್ಯಕ್ತಿಗಳ ಏನು ಕಾಂಗ್ರೆಸ್ ಸರ್ಕಾರದ ರಾಜಕೀಯ ವ್ಯಕ್ತಿಗಳ ತಾಳಕ್ಕೆ ಸರಿಯಾಗಿ ಅವರು ಕುಣಿಯಬೇಕು. ಇಲ್ಲದಿದ್ದರೆ ಅವರನ್ನು ವರ್ಗಾವಣೆ ಮಾಡಲಾಗ್ತದೆ, ಇಲ್ಲದಿದ್ದರೆ ಅವರ ಹತ್ಯೆ ಮಾಡಲಾಗ್ತದೆ. ಎಷ್ಟೊಂದು ಉದಾಹರಣೆಗಳಿದೆ, ಅದನ್ನು ಈಗ ನಾನು ಪದೇ ಪದೇ ಹೇಳುವುದಿಲ್ಲ. ಹಾಗೆ ದಕ್ಷ ಏನು IAS IPS ಅಧಿಕಾರಿಣಿಯರು, ಹೆಣ್ಣು ಮಕ್ಕಳಿಗೂ ರಕ್ಷಣೆ ಇಲ್ಲ. ನಿಷ್ಠೆಯಿಂದ ಕೆಲಸ ಮಾಡುವ ಮಹಿಳಾ ಅಧಿಕಾರಿಗಳಿಗೆ ಕೂಡ ವರ್ಗಾವಣೆಯ ಭಾಗ್ಯ. ಮಾನಸಿಕ ನಲುಗ್ತಾ ಇದ್ದೇವೆ. ಇನ್ನು PFD KFD ಎನ್ನುವ ಹಲವಾರು ಸಂಘಟನೆಗಳು, ಅವುಗಳನ್ನು ನಿಷೇಧ ಮಾಡುವುದಿಲ್ಲ. ಆ ಸಂಘಟನೆಗಳಿಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಆ ಸಂಘಟನೆಗಳು ಬೆಳೆಯಲಿಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದರಿಂದಾಗಿ ನಾವು ಜೀವನ ಮಾಡುವುದೇ ಕಷ್ಟ ಆಗಿದೆ. ನಮ್ಮ ಎಷ್ಟೋ ಹೆಣ್ಣು ಮಕ್ಕಳು ಅದಕ್ಕೆ ಬಲಿಯಾಗಿದ್ದಾರೆ. ಲವ್ ಜಿಹಾದ್ ಇರ್ಬೋದು ಅಥವಾ ಇನ್ನಿತರ ಅನೇಕ ಒಂದು ಕುತಂತ್ರಗಳಿಗೆ ನಮ್ಮ ಹೆಣ್ಣು ಮಕ್ಕಳು ಬಲಿಯಾಗ್ತಿದ್ದಾರೆ. ಅಂತಹ ಸಂಘಟನೆಗಳಿಗೆ ಶಿಕ್ಷೆ ಇಲ್ಲ, ಅದನ್ನು ಬ್ಯಾನ್ ಮಾಡಿ ಹೇಳಿದ್ರು ಮಾಡುವುದಿಲ್ಲ. ಹಾಗೆ ಇಲ್ಲಿ ಏನು ನಮ್ಮ ಟಿಪ್ಪು ಜಯಂತಿ ಅಂತ ಮಾಡ್ತಾ ಇದ್ದಾರೆ, ಅದು ಅಗತ್ಯವೇ? ಅದು ಏನಿಯನ್ನು ಮಾಡ್ತಾ ಇದ್ದಾರೆ. ಜಾತಿಗಳಲ್ಲಿ ಏನು ಒಂದು ಈ ವೀರಶೈವ, ಲಿಂಗಾಯತ, ಆ ರೀತಿ ಜಾತಿಗಳಲ್ಲಿ ವಿಭಜನೆ ಮಾಡುವುದು, ಹಿಂದೂಗಳನ್ನೇ ಒಡೆಯುವಂತ ಒಂದು ಹುನ್ನಾರ. ನಮ್ಮ ಹಿಂದೂ ಕಾರ್ಯಕರ್ತರು ಅದೆಷ್ಟೋ ಜನ ಇದ್ರಲ್ಲ, ಅವರನ್ನೆಲ್ಲ ಹತ್ಯೆ ಮಾಡಲಾಯಿತು. ಇಲ್ಲಿ ನಮ್ಮಲ್ಲಿ ನಮ್ಮ ಸುತ್ತಮುತ್ತವೇ ಸಾಧಾರಣ 24 ಹಿಂದೂ ಕಾರ್ಯಕರ್ತರ ಹತ್ಯೆ ಆಯಿತು. ಅವರಿಗೆ ಏನಾದರೂ ಶಿಕ್ಷೆ ಆಯಿತೆ? ಇಲ್ಲ. ಬಂಧುಗಳೇ, ನಾವೆಲ್ಲ ಇದನ್ನೆಲ್ಲ ಗಮನಿಸ್ತಾ ಇರ್ಬೋದು. ನಮ್ಮ ಕಾರ್ಯಕರ್ತರಿಗೆ ರಕ್ಷೆ ಇಲ್ಲ, ಹಿಂದೂಗಳಿಗೆ ರಕ್ಷೆ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ, ಇಂಥ ರಾಜ್ಯದಲ್ಲಿ ನಾವು ಇರಬೇಕೆ? ಹೇಗೆ ನಾವು ಬದುಕಲು ಸಾಧ್ಯ? ಮುಂದಿನ ಇದಕ್ಕೆ ಕೇವಲ 2 ದಿನ ಇದೆ. ನಾವು ಏನು ಭಾರತೀಯ ಜನತಾ ಪಾರ್ಟಿಗೆ ಓಟನ್ನು ಕೊಡಬೇಕು. ನಮ್ಮ ದಕ್ಷಿಣ ಮಂಡಲದ ಅಭ್ಯರ್ಥಿಯಾಗಿ ಶ್ರೀಯುತ ವೇದವ್ಯಾಸ ಕಾಮತ್ ಅವರನ್ನು ತಾವು ಚುನಾಯಿಸಿ